ರೂಪಾಯಿ 3 ಕೋಟಿ ವೆಚ್ಚದಲ್ಲಿ ಗಂಟಲ್ಕಟ್ಟೆಯಿಂದ ಹೊಸಂಗಡಿ ಸೇತುವೆವರೆಗೆ ರಾಜ್ಯ ಹೆದ್ದಾರಿಯನ್ನ ದ್ವಿಪಥಗೊಳಿಸಿ ಅಭಿವೃದ್ಧಿಪಡಿಸುವ ಕಾಮಗಾರಿಗೆ ಶಾಸಕ ಉಮಾನಾಥ್ ಕೋಟ್ಯಾನ್ ಗುದ್ದಲಿ ಪೂಜೆ ನೆರವೇರಿಸಿದರು. ಬಳಿಕ ಮಾತನಾಡಿದ ಶಾಸಕ ಉಮಾನಾಥ್ ಕೋಟ್ಯಾನ್ ಅವರು, ರಸ್ತೆ ಅಭಿವೃದ್ಧಿಗೆ ಮೊದಲ ಆದ್ಯತೆ ನೀಡಲಾಗಿದೆ. ಈಗಾಗಲೇ ನನ್ನ ಕ್ಷೇತ್ರದಲ್ಲಿ ಸುಮಾರು ರೂಪಾಯಿ 220 ಕೋಟಿಗೂ ಅಧಿಕ ಅನುದಾನವನ್ನ ರಸ್ತೆ ಅಭಿವೃದ್ಧಿಗೆ ಬಳಿಕ ಮಾಡಲಾಗಿದೆ. ಎಲ್ಲಾ ಊರುಗಳ ಅಭಿವೃದ್ಧಿಗೂ ಸಮಾನ ರೀತಿಯಲ್ಲಿ ಗಮನ ಹರಿಸಲಾಗಿದೆ ಎಂದರು. ಪ್ರಥಮ ಆದ್ಯತೆ ರಸ್ತೆಗೆ, ಹಾಗೆಯೇ ಕುಡಿಯುವ ನೀರಿಗೆ ಮತ್ತು ಬೇರೆ ಮೂಲಭೂತ ಸೌಕರ್ಯಗಳಿಗೆ ಕೊಡ್ತಾ ಇದ್ದೇವೆ. ಇವತ್ತು ನೀವು ಮೂಡುಬಿದ್ರೆಯನ್ನ ಕ್ಷೇತ್ರವನ್ನು ನೋಡ್ಬೋದು. ಮುಲ್ಕಿಯಿಂದ ಮೂಡುಬಿದ್ರೆ ತನಕ ಇವತ್ತು ರಸ್ತೆಗಳು ಯಾವ ರೀತಿಯಲ್ಲಿ ಅಭಿವೃದ್ಧಿಗೊಂಡಿದೆ ಇದನ್ನೆಲ್ಲ ನೋಡ್ಬೋದು. ಆದ್ದರಿಂದ ಜನರ ಆಶೀರ್ವಾದ ನಮಗೆ ಸಿಕ್ಕಿದೆ. ಆಶೀರ್ವಾದ ಸಿಕ್ಕಿದ್ದು ಜನರ ಕೆಲಸ ಮಾಡಲಿಕ್ಕೆ, ಅಭಿವೃದ್ಧಿ ಮಾಡಲಿಕ್ಕೆ ನಗರವನ್ನು ಅಥವಾ ಕ್ಷೇತ್ರವನ್ನು ಅಂತ ನಾನು ಭಾವಿಸಿಕೊಂಡು ನಮ್ಮೆಲ್ಲ ಹಿರಿಯರ ಮಾರ್ಗದರ್ಶನವನ್ನು ಪಡೆದುಕೊಂಡು, ಕಾರ್ಯಕರ್ತರ ಶಕ್ತಿಯನ್ನು ಪಡ್ಕೊಂಡು ಇವತ್ತು ಎಲ್ಲ ಕಡೆಗಳ ರಸ್ತೆಗಳನ್ನು ಅಭಿವೃದ್ಧಿಪಡಿಸ್ತಾ ಇದ್ದೇವೆ. ಈ ಸಂದರ್ಭ ಜಿಲ್ಲಾ ಪಂಚಾಯತ್ ಸದಸ್ಯೆ ಸುಜಾತಾ ಕೆಪಿ, ತಾಲೂಕ್ ಪಂಚಾಯತ್ ಅಧ್ಯಕ್ಷೆ ರೇಖಾ ಸಾಲ್ಯಾನ್, ಉಪಾಧ್ಯಕ್ಷ ಸಂತೋಷ್, ಮೂಡಾ ಅಧ್ಯಕ್ಷ ಮೇಘನಾದ ಶೆಟ್ಟಿ, ಎಪಿಎಂಸಿ ಅಧ್ಯಕ್ಷ ಕೃಷ್ಣರಾಜ್ ಹೆಗ್ಡೆ ಉಪಸ್ಥಿತರಿದ್ದರು.